ಅಮೆರಿಕದ ಅರಿಜೋನಾದಲ್ಲಿರುವ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವೆಂಕಟೇಶ್ವರನಿಗೆ ಚಿನ್ನದ ಕಿರೀಟ ಸಮರ್ಪಣೆ ಮಾಡಲಾಯಿತು. ಉಡುಪಿ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಸುಜ್ಞಾನ ಧಾರ್ಮಿಕ ಮತ್ತು ಚಾರಿಟೇಬಲ್ ಫೌಂಡೇಶನ್ ಆಶ್ರಯದಲ್ಲಿ ಭಾರತದ ಹೊರಗೆ ಸ್ಥಾಪಿಸಿದ ಮೊಟ್ಟಮೊದಲ ದೇವಸ್ಥಾನಕ್ಕೆ ಇಂದು ಅತ್ಯದ್ಭುತ ಕ್ಷಣ ಒದಗಿ ಬಂದಿದೆ. 2023ರ ಹೊಸ ವರ್ಷದ ಮೊದಲ ದಿನದಂದು ವೆಂಕಟೇಶ್ವರನಿಗೆ ವಜ್ರ ಹೊದಿಸಿದ ಚಿನ್ನದ ಕಿರೀಟವನ್ನು ನೀಡಲಾಯಿತು. ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಚಿನ್ನದ ಕಿರೀಟದಿಂದ ಅಲಂಕರಿಸಲ್ಪಟ್ಟ ವೆಂಕಟೇಶ್ವರನನ್ನ ಭಕ್ತಾದಿಗಳು ಕಣ್ತುಂಬಿಸಿಕೊಂಡರು. ಲೀಲಾ ವಿಲಾಸ